ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟೆಡ್ಗಳು ಎಲ್ಲೋ ಬೆಂಕಿ ಉರಿದ್ರೆ ಎಲ್ಲೋ ಹೊಗೆ ಆಡುತ್ತೆ ಅನ್ನುವಂಥ ಗಾದೆಯನ್ನು ನಾವು ಕೇಳಿದ್ದೇವೆ. ಅದು ಆಗಿದೆ. ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆಗೆ ಮಂಗಳೂರಲ್ಲಿ ಹೊಗೆ ಆಡೋದಕ್ಕೆ ಪ್ರಾರಂಭ ಆಯಿತು. ಮಾಧ್ಯಮದವರು ಸುಳ್ಳು ಸುದ್ದಿಯನ್ನು ಬಿತ್ತರ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿವಸದಲ್ಲಿ ಸತ್ಯಾಂಶ ಹೊರಬೀಳುತ್ತೆ, ಆವಾಗ ನಾವುಗಳೆಲ್ಲರೂ ರೆಡಿಯಾಗಿರಬೇಕು, 4 ಫೋಟೋಗಳನ್ನು ಇಟ್ಕೊಳ್ಬೇಕು, ಉಗಿಬೇಕು. 4 ಫೋಟೋ ಅಂತ ಹೇಳಿದ್ದಾರೆ. 3 ಜನರ ಹೆಸರನ್ನು ಉಲ್ಲೇಖ ಮಾಡ್ತಾರೆ, 4 ಫೋಟೋ ಅಂತ ಹೇಳ್ತಾರೆ. ಉಗಿಬೇಕು, 1 ವಾರದ ಪರ್ಯಂತ ರುಬ್ಬಬೇಕು. ಕರಾವಳಿ ಒಬ್ಬ ನಾಯಕ, ಹೆಸರು ಬೇಡ, ಒಬ್ಬ ನಾಯಕ ರುಬ್ಬಬೇಕು, 1 ವಾರದ ಪರ್ಯಂತ ರುಬ್ಬಬೇಕು. ಅವರಿಗೆ ಮೊನ್ನೆಯ ಜನಧ್ವನಿಯಲ್ಲಿ ಓಪಲ್ ಚಾಲೆಂಜನ್ನು ಕೂಡ ನೀಡಿದ್ವಿ. ನಾವಂತೂ ರೆಡಿ, 1 ವಾರಗಳ ಪರ್ಯಂತ ಈ ವಿಚಾರವನ್ನು ರುಬ್ಬೋದಕ್ಕೆ ನಾವುಗಳು ರೆಡಿ. ತಾವು ಬಂದು ನಮ್ಮ ಜೊತೆ ಕೂತ್ಕೊಳ್ತಿರೋ, ಕುತ್ಕೊಳ್ಳುವಂಥ ಸಾಧ್ಯತೆ ಇದೆಯೋ? ಇಲ್ಲ. ಆ ಪುಣ್ಯಾತ್ಮರಿಗೆ ಇಲ್ಲಿ ಬಂದು ಕುಳಿತುಕೊಳ್ಳುವಂಥದ್ದು ಆಫ್ಟರ್ ಆಲ್ ಒಂದು ಲೋಕಲ್ ಚಾನಲ್. ಅರೆ, ಆ ಪುಣ್ಯಾತ್ಮ ಬೆಳೆದಿರುವಂತಹ ಮೆಟ್ಟಿಲನ್ನು ಗಮನಿಸಿದ್ರೆ ಇದೇ ಸ್ಟುಡಿಯೋದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ನಾ ಮುಂದು ತಾ ಮುಂದು ಅಂತ ಹೇಳಿ ಬರ್ತಾ ಇದ್ದಂಥ ವ್ಯಕ್ತಿ ಈಗ ಸದ್ಯಕ್ಕೆ ಯಾವುದೇ ಹುದ್ದೆಗಳು ಇಲ್ಲದಿದ್ದರೂ ಕೂಡ ಡ್ಯಾಶ್ ಎಂಬ ವ್ಯಕ್ತಿ ನನಗೆ ಏನು ಹೇಳ್ತಾರೆ, ಲೋಕಲ್ ಚಾನಲ್, ಪ್ರಾದೇಶಿಕವಾಗಿರುವಂತಹ ಸುದ್ದಿ ಸಂಸ್ಥೆಗಳಲ್ಲಿ ಕುಳಿತು ಇನ್ನೊಂದು ಪಕ್ಷದ ವಕ್ತಾರರ ಜೊತೆಗೆ ಮಾತಾಡುವಷ್ಟು ನನ್ನ ಲೆವೆಲಿಗೆ ಬಂದ ನಾಯಕರವರಲ್ಲ. ಏನು ದುರಾಂಕರ ರೀ. ನಮ್ಮ ಹಿರಿಯರು ಹೇಳಿರುವಂಥದ್ದು ಈಗಲೂ ಕೂಡ ನೆನಪಿದೆ. ನಾವು ಬೆಳೆದಿರುವಂಥ ಹಾದಿಯನ್ನು ಒಂದ್ಸಲ ತಿರುಗಿ ನೋಡಬೇಕು ಕೂಡ. ಕಾಡಿನ ರಾಜ ಆಗಿರುವಂತಹ ಸಿಂಹ ಕೂಡ ಒಂದು ಬಾರಿ ತಾನು ನಡೆದು ಬಂದ ದಾರಿಯನ್ನು ತಿರುಗಿ ನೋಡುತ್ತಂತೆ. ಅದಕ್ಕೆ ಸಿಂಹಾವಲೋಕನ ಅಂತ ಹೇಳ್ತಾರೆ. ಕಾಡಿನ ರಾಜ ಸಿಂಹನೇ ಒಂದು ಬಾರಿ ತಿರುಗಿ ನೋಡ್ತಾನೆ ತಾನು ಬಂದಿರುವಂಥ ದಾರಿಯನ್ನು. ಆದರೆ ಇತ್ತೀಚಿನ ಸಂದರ್ಭದಲ್ಲಿ ಕೆಲವೊಂದು ಜನರ ವ್ಯವಸ್ಥೆ ಎಲ್ಲ ಅವಸ್ಥೆಯನ್ನು ಗಮನಿಸಿದ್ರೆ ನನಗೆ ನಾಚಿಕೆ ಆಗುತ್ತೆ. ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಆದರೆ ಆಡುವಂಥ ಮಾತನ್ನು ಗಮನಿಸಿದರೆ ನಾವುಗಳೇ. ಅದಲ್ಲದೆ ತಾವುಗಳು MP ಟಿಕೆಟ್ ಆಕಾಂಕ್ಷಿಗಳಂತೆ. MP ಟಿಕೆಟ್ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಏನೊಂದು ವ್ಯವಸ್ಥೆಗಳು ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರುವಂಥ ವ್ಯಕ್ತಿಯಲ್ಲಿ ಒಬ್ಬನಾಗಿರುವಂತಹ ಹಾವೇರಿ ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿಪುಡಿ ಈಗಂತೂ ಪುಡಿಯಾಗಿರ್ತಾನೆ ಬಿಡಿ. ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಸ್ಥ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಂಥ ಆತ ಕೂಡ MP ಟಿಕೆಟ್ ಆಕಾಂಕ್ಷಿಯಾಗಿದ್ದಂತೆ. ಸೊ ಹಾಗಾಗಿ ಆತನೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವ ಆ ಪುಣ್ಯಾತ್ಮನೇ MP ಟಿಕೆಟ್ ಆಕಾಂಕ್ಷಿಯಾಗಿರುವಾಗ ಇನ್ನು ನಡೆದ ದಾರಿಯನ್ನು ಮರೆತಿರುವವರು MP ಟಿಕೆಟ್ ಆಕಾಂಕ್ಷಿ ಆಗೋದ್ರಲ್ಲಿ ಏನು ಸಂಶಯಗಳು ಇಲ್ಲ. ಏನು ಸಂಶಯಗಳಿಲ್ಲ. ಆತ MP ಟಿಕೆಟ್ ಆಕಾಂಕ್ಷಿ ಆಗಬಹುದಪ್ಪ, ತಪ್ಪೇನಿಲ್ಲ. ಆದರೆ ಭಾರತದಲ್ಲಿ ಕೊಡುವಂಗಿಲ್ಲ. ಇನ್ನೇನಿದ್ರು ತಮ್ಮಗಳಿಗೆ ಪಾಕಿಸ್ತಾನದಲ್ಲಿ MP ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಕೊಡಬಹುದೇ ಏನೋ ಗೊತ್ತಿಲ್ಲ. ಆದರೆ ಅಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ನಡೆಯುವಂಥದ್ದು. ಓಕೆ, ಸೊ ಮೊದಲ ವಿಚಾರಕ್ಕೆ ಗಮನಿಸೋದಾದರೆ ಇದೇ ಸಂಬಂಧಕ್ಕೆ ಇಷ್ಟು ಹೊತ್ತು ಹೇಳಿರುವಂಥ ಪೀಠಿಕೆಗೆ ಸಂಬಂಧಪಟ್ಟಂಥ ವಿಚಾರಗಳು. 1 ವಾರಗಳ ಕಾಲ ರುಬ್ಬಬೇಕು, ಫೋಟೋ ಹಾಕಿ ಉಗಿಬೇಕು. ಯಾರು ಹೇಳಿದ್ದಾರೆ ನೋಡಿ, ಫೋಟೋ ಹಾಕಿ ಯಾರು ಉಗಿಬೇಕು ಅಂತ ಹೇಳಿದ್ದಾರೆ ನೋಡಿ, ನಮ್ಮ ಕರಾವಳಿಯವರು ಬಿಡ್ತಾರಾ? ಉಗಿದೇ ಬಿಟ್ರು. ಉಗೀರಿ ಅಂದವರಿಗೆ ಉಗಿದೇ ಬಿಟ್ರು. ದೇಶದ್ರೋಹಿ ಘೋಷಣೆ ಕೂಗಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಭಯೋತ್ಪಾದನಾ ವಿರೋಧಿ ವೇದಿಕೆ ವತಿಯಿಂದ ಪ್ರತಿಭಟನೆ. ಉಡುಪಿಯಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು. ಸ್ವಲ್ಪ ವಿನೂತನ ರೀತಿಯಲ್ಲಿ ಈ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ದೇಶದ್ರೋಹಿ ಘೋಷಣೆ ಕೂಗಿರುವವರ ಬೆನ್ನಿಗೆ ನಿಂತವರ ವಿರುದ್ಧವಾಗಿ ಪ್ರಮುಖವಾಗಿ ಕರ್ನಾಟಕದ ಮಾಧ್ಯಮಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದ ಕಾಂಗ್ರೆಸ್ ನಾಯಕ MG ಹೆಗಡೆ ಭಾವಚಿತ್ರಕ್ಕೆ ಒಗಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇದು ಉಡುಪಿಯಲ್ಲಿ ಆಗಿರುವಂತಹ ಘಟನೆಯ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಉಡುಪಿಯಲ್ಲಿ ಆಗಿರುವಂತಹ ಒಂದು ಪ್ರೊಟೆಸ್ಟ್.
FSL ವರದಿಯಲ್ಲಿ ಪಾಕ್ ಪರ ಘೋಷಣೆ ಸಾಬೀತಾಗದಿದ್ದರೆ ಮಾಧ್ಯಮದವರ ಮುಖಕ್ಕೆ ಒಗೀರಿ ಅಂದಿದ್ದ MG ಹೆಗಡೆ. ಕಳೆದ ವಾರದಲ್ಲಿ ತುಂಬಾನೇ ಪ್ರಚಾರವನ್ನು ಪಡೆದುಕೊಂಡಿದ್ರು ಈ ವಿಚಾರವಾಗಿ. ಈಗ ಪ್ರಚಾರದ ಪರಮಾವಧಿಗಳು ಕಾಣ್ತಾ ಇದೆ. ಟಿವಿಗಳಲ್ಲಿ ಸುಳ್ಳು ಸುದ್ದಿ ಬಿತ್ತರಿಸುತ್ತಿದ್ದಾರೆ. ದೇಶದ್ರೋಹ ಘೋಷಣೆ ಸಾಬೀತುಪಡಿಸಲಿ ಎಂದು ಸವಾಲು ಮಾಡಿದ್ರು MG ಹೆಗಡೆ. ಮಾಧ್ಯಮಗಳು ಸುಳ್ಳು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾರೆ, ದೇಶ ವಿರೋಧಿ ಘೋಷಣೆಗಳನ್ನ ಕೂಗಿದ್ದಾರೆ ಅಂತ ಸುಳ್ಳು ಸುದ್ದಿ ಅಂತೆ. ಪ್ರತಿಭಟನಾ ಕೊನೆಯಲ್ಲಿ MG ಹೆಗಡೆ ಭಾವಚಿತ್ರಕ್ಕೆ ಎಲೆ ಅಡಿಕೆ ತಿಂದು ಉಗುಳಿದ ಶಾಸಕ ಯಶ್ಪಾಲ್ ಸುವರ್ಣ ಮತ್ತು ಹಿಂದೂ ಕಾರ್ಯಕರ್ತರು. ಉಡುಪಿಯ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅನೇಕ ಹಿಂದೂ ಕಾರ್ಯಕರ್ತರುಗಳು ಕೂಡ ಭಾಗವಹಿಸಿದ್ರು. ಪ್ರತಿಭಟನೆಗಳು ನಡೆಯುತ್ತೆ ತಪ್ಪಿತಸ್ಥರ ಬಂಧನಕ್ಕೆ ಮತ್ತು ತಪ್ಪಿತಸ್ಥರ ಪರವಾಗಿದ್ದಂಥವರ ವಿರುದ್ಧ. ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲು ಸರ್ಕಾರ ವಿಫಲವಾಗಿದೆ. ವೈಫಲ್ಯವನ್ನು ಮುಚ್ಚಿ ಹಾಕಲು ಇಂತಹ ಘಟನೆಗಳಿಗೆ ಕಾಂಗ್ರೆಸ್ ಬೆಂಬಲವನ್ನು ನೀಡ್ತಾ ಇದೆ. ಇದು ಯಶ್ಪಾಲ್ ಸುವರ್ಣ ಅವರ ಹೇಳಿಕೆಗಳು. ಗ್ಯಾರಂಟಿ ಯೋಜನೆಗಳನ್ನು ಈಗ ಅನುಷ್ಠಾನ ಮಾಡಲು ಸರ್ಕಾರದ ವಿಫಲ ಆಗ್ತಾ ಇದೆ. ಸೊ ಹಾಗಾಗಿ ಆ ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಈ ಥರದ ನಡೆಯನ್ನು ಮುಂದುವರಿಸಿರುವಂಥದ್ದು. ಮಾಧ್ಯಮಗಳಿಗೆ ಕಾಂಗ್ರೆಸ್ ನಾಯಕರು ಸವಾಲುಗಳನ್ನು ಕೂಡ ಹಾಕಿದ್ರು. ಸಚಿವರುಗಳು ಕೂಡ ದೇಶದ್ರೋಹಿಗಳ ಪರವಾಗಿ ಮಾತುಗಳನ್ನು ಕೂಡ ಆಡಿದ್ರು. ಸೊ ಮಾಧ್ಯಮಗಳ ಮುಂದೆ ಶಾಸಕ ಯಶ್ಪಾಲ್ ಸುವರ್ಣ ಅವರ ಹೇಳಿಕೆಗಳು ಇದೆಲ್ಲ. ಪಾಕ್ ಪರ ಘೋಷಣೆ ಕೂಗಿದ್ದು ಸಾಬೀತಾಗಿದೆ. ಅಂದರೆ FSL ವರದಿಯೂ ಕೂಡ ಬಂದಿದೆ, ಸರ್ಕಾರವು ಕೂಡ ಒಪ್ಪಿಕೊಂಡಿದೆ. ಸೊ ಹಾಗಾಗಿ ಪ್ರತಿಭಟನೆ ಮಾಡಿ ವಿರೋಧಿಸಿದವರ ಯಾರಿದನ್ನು ವಿರೋಧಿಸಿದ್ರು ಅವರ ಭಾವಚಿತ್ರಕ್ಕೆ ಉಗಿದಿದ್ದೇವೆ ಅಂತ ಹೇಳಿ ಯಶ್ಪಾಲ್ ಸುವರ್ಣ ಅವರೇ ಮಾಧ್ಯಮದ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಸೊ ಪಾಕ್ ಪರ ಘೋಷಣೆ ಕೂಗಿರುವಂಥದ್ದು ಸಾಬೀತಾಗಿರುವಂಥದ್ದು ಅದು ಖಾಸಗಿ FSL ವರದಿ ಆಗಿರ್ಬೋದು ಅಥವಾ ಸರ್ಕಾರದ ಅಧಿಕೃತ ಹೇಳಿಕೆಯ ಜೊತೆಗೆ. ಅಲ್ಲಿ ಯಶ್ಪಾಲ್ ಸುವರ್ಣ ಅವರು ಕೂಡ ಬಂದು ಉಗಿದು ಹೋಗಿ ಆಯಿತು, ಉಗಿರಿ ಅಂತ ಹೇಳಿದ್ರು. ಸೊ ಉಗಿರಿ ಅಂದವರಿಗೆ ಉಗಿದೇ ಬಿಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ನಡೆಸಿರುವಂಥ ಒಂದು ಪ್ರತಿಭಟನೆ ಇದು ಉಡುಪಿಯಲ್ಲಿ. ಸೊ 1 by 1 ಒಬ್ಬರಂತೆ ಆ ವ್ಯಕ್ತಿಯ ಫೋಟೋವನ್ನು ಹಾಕಿ ಮಾಧ್ಯಮದವರಿಗೆ ಉಗೀರಿ ಅಂತ ಹೇಳಿ ಮತ್ತು ಸಮಾಜದಲ್ಲಿ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಕೂಡ ಸಮಂಜಸ ಅಲ್ಲ ನನ್ನ ಪ್ರಕಾರ. ಏನು ನಿಖರತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ, ಕಣ್ಣಾರೆ ನೋಡಿರುವಂತಹ ವ್ಯವಸ್ಥೆಗಳು ಏನೂ ಇಲ್ಲ. ಸ್ವತಃ ಆ ವ್ಯಕ್ತಿ ಮಂಗಳೂರಲ್ಲಿದ್ದರು ಏನು. ಬೆಂಗಳೂರಲ್ಲಿ ನಡೆದಿರುವಂಥ ಘಟನೆಗೆ ಮಂಗಳೂರಲ್ಲಿ ಬೇಕಾಬಿಟ್ಟಿಯಾಗಿ ಹೇಳಿಕೆಗಳನ್ನು ಕೊಟ್ಟರೆ ಕೊನೆಗೆ ಇದೇ ಥರ ಆಗುವಂಥದ್ದು. ಅಂದರೆ ಇದು ಅವರೇ ಹೇಳಿರುವಂಥದ್ದು ಉಗೀರಿ ಅಂತ ಹೇಳಿ. ಸೊ ಅದನ್ನು ಅವರು ಪಾಸಿಟಿವ್ ಆಗಿ ಹೇಳಿರುವಂಥದ್ದನ್ನು ನೆಗೆಟಿವ್ ಆಗಿ ತಗೊಂಡಿದ್ದಾರೆ. ಸೊ ಇದು ಉಡುಪಿಯಲ್ಲಿ ಆಗಿರುವಂಥ ಘಟನೆ, ನಿನ್ನೆ ದಿವಸ ಆಗಿರುವಂಥದ್ದು. ಹೇಳಿರುವಂಥ ವ್ಯಕ್ತಿಯ ಭಾವಚಿತ್ರವನ್ನು ಹಾಕಿ ದೊಡ್ಡದಾಗಿ ಪ್ರಿಂಟ್ ಮಾಡಿಸಿ ಫ್ಲೆಕ್ಸ್ ರೂಪದಲ್ಲಿ ಸೊ 1 by 1 ಒಬ್ಬರಂತೆ ಬಂದು ಒಗಿತಾ ಇದ್ದಾರೆ. ಸೊ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ವೈರಲ್ ಆಗ್ತಾ ಇರುವಂಥದ್ದು. ಸೊ ಅಂತೂ ಕರಾವಳಿಯ ವಿಚಾರ ಈಗ ರಾಜ್ಯ ಮಟ್ಟದಲ್ಲಿ ಕಾಣಿಸಿಕೊಳ್ತಾ ಇರುವಂಥದ್ದು. ನಾನು ಮಾಧ್ಯಮದವರಿಗೆ ಬೈಬೇಡಿ ಅಂತ ಹೇಳೋದಿಲ್ಲ, ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ, ಸಹಜ. ಆದರೆ ನಾವು ದೇಶದ ವಿಚಾರಗಳು ಅಂತ ಬಂದಾಗ ದೇಶದ ಪರವಾಗಿರುವಂತಹ ನಡೆಯನ್ನು ನಡೆದುಕೊಳ್ಬೇಕು. ಯಾರೋ ಒಂದು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರೆ, ಅವರು ಕೂಗಿದ್ದಾರೋ ಇಲ್ವೋ ಅದು ತನಿಖೆಯ ಬಳಿಕ ನಂತರ ಬರಬೇಕಷ್ಟೆ. ಅದಕ್ಕಿಂತ ಮುಂಚೆ ನಾವು ಬೇಕಾಬಿಟ್ಟಿಯಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ? ಅದರ ಜೊತೆಗೆ
ವಿರೋಧಗಳನ್ನು ಮಾಡುವಂಥದ್ದು. ಕೆಲವರಿಗೆ ಒಂದು ರೀತಿಯಾದಂಥ ಒಂದು ಅಹಂಗಳಿರ್ಬೋದು. ಈ ಸಂದರ್ಭದಲ್ಲಿ ನಾವು ಒಂದು ಹೇಳಿಕೆಗಳನ್ನು ಕೊಟ್ಟರೆ ಆ ಟೈಮಲ್ಲಿ ಒಂದು ದೊಡ್ಡ ಮಟ್ಟಿನ ಹೀರೋಗಳಾಗ್ತೀವಿ ಅಂತ ಹೇಳಿ. ಅದಲ್ಲ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ್ಯಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೂಡ ಒಂದು ಬೈಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇಲ್ಲಿ ರಚನೆಗೊಂಡಿದ್ದ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಗೊಂದಲದ ವಾತಾವರಣ. ಒಂದು ಕಡೆ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ತಿದ್ದುಪಡಿಗಳನ್ನು ಮಾಡುವ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಇರ್ಬೋದು. ಇವತ್ತು ನಮ್ಮ ಪವಿತ್ರ ಸ್ಥಳವಾದ ವಿಧಾನಸೌಧದಲ್ಲಿ ಕೂಡ ಯಾವುದೇ ರೀತಿಯ ಸುರಕ್ಷತಾ ವ್ಯವಸ್ಥೆ ಇಲ್ಲದೆ ಇವತ್ತು ಯಾರ್ಯಾರು ಅಲ್ಲಿ ಒಳಗೆ ನುಗ್ಗಿ ಇವತ್ತು ದೇಶ ವಿರೋಧ ಚಟುವಟಿಕೆ ಇರ್ಬೋದು, ದೇಶ ವಿರೋಧ ಘೋಷಣೆ ಹಾಕುವಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಕೇವಲ ಒಂದು ಅಲ್ಪಸಂಖ್ಯಾತರಿಗೆ ಸೀಮಿತವಾಗಿ ಇವತ್ತು ಆಡಳಿತ ನಡೆಸ್ತಿದೆ. ಜನರ ಹೇಳಿಕೊಂಡು ಜನರ ಹಿತವನ್ನು ಕಾಪಾಡುವ ರೀತಿಯಲ್ಲಿ ಆಡಳಿತ ನಡೆದಿರುವುದು ಒಂದು ದೊಡ್ಡ ಸಂಶಯ ಆಗಿದೆ. ಮೊನ್ನೆ ನಡೆದ ಪಾಕಿಸ್ತಾನ ಜಿಂದಾಬಾದ್ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಕಾಂಗ್ರೆಸ್ ನಾಯಕರು ಅದನ್ನು ಸಮರ್ಥಿಸುವಂಥ ಕೆಲಸ ಮಾಡಿದರು. ಉಡುಪಿ ಜಿಲ್ಲೆ ಸೇರಿಕೊಂಡು ಕೆಲಸ ಮಾಡಿ ಇವತ್ತು ಆ ವರದಿ ಇವತ್ತು ಪ್ರೂವಾಗಿ ಬಂದಿದೆ. ಅವರು ಅದನ್ನು ಘೋಷಣೆ ಕೂಗಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ನವರು ಆ ಬಗ್ಗೆ ಚಕ್ರವನ್ನು ಇರ್ತಿಲ್ಲ. ನಂತರ ಇವತ್ತು ಹೋಟೆಲ್ನಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ. ಬಹುಶಃ ಡಿ ಕೆ ಹರಿಪ್ರಸಾದ್ ಅಯೋಧ್ಯದ ಪ್ರಾಣಬಲಿ ಸಂದರ್ಭದಲ್ಲಿ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಅವರು ಹಿಂದೂಗಳ ಭಾವನೆಗೆ ನಿರಂತರವಾಗಿ ಧಕ್ಕೆ ತರುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಏನಾಗ್ತಿದೆ ಅಂತ ಹೇಳಿದರೆ, ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಯಾವುದೆಲ್ಲ ಘೋಷಣೆಗಳನ್ನು ಮಾಡಿದರು, ಉಚಿತ ಭಾಗ್ಯಗಳನ್ನು, ಅದನ್ನು ಯಾವುದನ್ನು ಜನರಿಗೆ ಮನೆ ಬಾಗಿಲಿ ತಲುಪಿಸಲಿವರೆಗೆ ಆಗ್ತಾಯಿಲ್ಲ. ಅದರಿಂದಾಗಿ ಅದನ್ನು ಡೈವರ್ಟ್ ಮಾಡೋ ರೀತಿಯಲ್ಲಿ ಪ್ರತಿ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ನಮ್ಮ ಇಲಾಖೆಯ ಸಚಿವರುಗಳು ಕುರಿತು ಡೈವರ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಇವತ್ತು ನಾವು ಉಡುಪಿಯಲ್ಲಿ ಕೂಡ ಒಂದು ಹೋರಾಟ ಮಾಡುವ ಮೂಲಕ ಒಂದು ಪ್ರತಿಭಟನೆ ಸಭೆಯನ್ನು ಆಯೋಜನೆ ಮಾಡುವ ಮೂಲಕ ಈ ಬ್ಯಾನರಿಗೆ ಮುಗಿಯುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ. ಖಂಡಿತವಾಗಿಯೂ ಈ ಮೂಲಕ ಇಡೀ ನಮ್ಮ ರಾಜ್ಯದ ಜನರಿಗೆ ಒಂದು ಪಾಠ ಆಗಬೇಕು. ಹಿಂದೂ ಭಾವನೆ ಧಕ್ಕೆ ತರುವ ರೀತಿಯಲ್ಲಿ ಹೇಳಿಕೆಗಳನ್ನು ತೆಗೆದುಕೊಂಡು ಹಿಂದುತ್ವದ ಬಗ್ಗೆ ಒಂದು ಹಗುರವಾಗಿ ಮಾತಾಡುವುದನ್ನು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಮ್ಮ ಸಂಘಟನೆ ಎಲ್ಲ ಪರಿವಾರದ ಮೂಲಕ ನಡೆದುಕೊಂಡ ಉತ್ತರವನ್ನು ಕೊಡ್ತೇವೆ. ನಮ್ಮೆಲ್ಲರ ಮುಂದಿನ ಚುನಾವಣೆ ಹೆಚ್ಚುಕೊಂಡು ಇಟ್ಕೊಂಡು ನಾವು ಈಗಾಗಲೇ ಕೆಲಸಗಳನ್ನು ಮಾಡ್ತೇವೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು 3ನೇ ಬಾರಿ ಪ್ರಧಾನಿ ಮಾಡುವ ಮೂಲಕ ವಿಶ್ವ ನಾಯಕರಿಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ನಮ್ಮ ಭಾಗದ ಮೂಲಕ ನಾವು ಮಾಡ್ತೇವೆ. ಮತ್ತು ಕಾಂಗ್ರೆಸ್ ಇವತ್ತು ಒಂದು ನಾಣ್ಯದ ಎರಡು ಮುಖಗಳು. ನಾನು ಈಗಾಗಲೇ ಹೇಳಿದ್ದೆ, ಅಪ್ಪ ಒಂದೇ ಅಮ್ಮ ಎರಡು ಅಂತ. ಅದರಿಂದಾಗಿ ಅವರ ಹೇಳಿಕೆಗಳ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸೋದಿಲ್ಲ. ಅದೊಂದು ನಾಣ್ಯದ ಎರಡು ಮುಖಗಳಾಗಿ ಹಿಂದೆ ಕೂಡ ಅವರು ಹೊಂದಾಣಿಕೆ ಮಾಡಿ ಹೇಳಿಕೆಗಳನ್ನು ಕೊಡ್ತಾರೆ. ಅದರಿಂದಾಗಿ SDP ಅವರ ಅಸ್ತಿತ್ವ ಏನೆಂಬುದು ನಾವು ಅರ್ಥ ಮಾಡ್ಕೊಳ್ಬೇಕು. SDP ಅವರು ಇವತ್ತು ಕಾಂಗ್ರೆಸ್ನ ಏಜೆಂಟ್ಗಳಾಗಿ ಇವತ್ತು ಯಾರೆಲ್ಲ ದೇಶ ವಿರೋಧ ಚಟುವಟಿಕೆ ಮಾಡ್ತಾರೆ ಅವರಿಗೆ ಸಹಕಾರ ಸಾಥ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಓಕೆ, ಸೊ ಇದು ನಾನು ಆಗತಾನೆ ಹೇಳಿರ್ತಾರೆ, ಉಡುಪಿಯಲ್ಲಿ ಆಗಿರುವಂಥ ಪ್ರತಿಭಟನೆ, ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿದ್ದು ಭಾರತಾಂಬೆಯ ಮಕ್ಕಳಾಗಿ ವಿದೇಶಿ ನೆಲದ ಪರವಾಗಿ ಘೋಷಣೆ ಕೂಗುವಷ್ಟು ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ ಅಂತ ಹೇಳಿದರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವಂಥ ಮಾತಿದೆ. ಹೆತ್ತ ತಾಯಿ ಹೊತ್ತ ಮಣ್ಣು ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲಂತೆ. ಅದರ ಮುಂದೆ ಮತ್ಯಾವುದೂ ಕೂಡ ಇಲ್ಲ. ಇದವತ್ತು ರಾಮ ಲಕ್ಷ್ಮಣನಿಗೆ ಹೇಳಿರುವಂಥ ವಿಚಾರ. ಲಕ್ಷ್ಮಣ ರಾಮನ ಬಳಿ ಹೇಳ್ತಾನೆ, ಅಣ್ಣ, ನಾವು ನಮ್ಮ ನಗರಕ್ಕೆ ವಾಪಸ್ ಹೋಗೋದಕ್ಕಿಂತ ಈ ಲಂಕೆ ಇದು ಸುವರ್ಣ ಲಂಕೆ, ಸಂಪದ್ಭರಿತವಾಗಿದೆ, ನಾವು ಇಲ್ಲೇ ಉಳಿದು ಬಿಡೋಣ, ಹೇಗೂ ರಾಜಭಾರ ಮಾಡ್ಬೋದು ಅಂಥೇಳಿ. ಆವಾಗ ರಾಮ ಹೇಳಿರುವಂಥದ್ದು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ತಾಯಿ ಮತ್ತು ತಾಯಿನಾಡು ಅದು ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲು. ಎಷ್ಟೇ ಸಂಪದ್ಭರಿತವಾಗಿದ್ದರೂ ಕೂಡ ತಾಯಿನಾಡು ಮತ್ತು ತಾಯಿ ಅದಕ್ಕಿಂತಲೂ ಕೂಡ ಮೇಲಲ್ಲ. ಸೊ ಹಾಗಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಭಾರತದಲ್ಲಿದ್ದು ಆ್ಯಂಡ್ ಸ್ಪೆಷಲಿ ಇನ್ನೊಂದು ಆ್ಯಂಗಲನ್ನು ಗಮನಿಸೋದಾದರೆ, ಭಾರತ ಅನ್ನುವಂಥದ್ದು ಒಪ್ತಿರೋ ಬಿಡ್ತಿರೋ ಹಿಂದಿನಿಂದಲೂ ಕೂಡ ಅದು ಹಿಂದೂಸ್ತಾನ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಕೆಲವರ ಅಭಿಪ್ರಾಯಗಳು. ಬಟ್ ಜಾತ್ಯತೀತತೆಯ ನೆಲೆಯಲ್ಲಿ ಜಾತ್ಯತೀತ ರಾಷ್ಟ್ರ ಅನ್ನುವಂಥದ್ದನ್ನೇ ಪ್ರಮುಖವಾಗಿ ಕಂಡುಕೊಂಡು ಬಂದಿರುವಂಥದ್ದು ನಾವುಗಳು. ಹಾಗಾಗಿ ಒಬ್ಬ ರಾಜ್ಯಸಭೆಗೆ ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ಆಯ್ಕೆಯಾಗಿ ಹೋಗ್ತಾನೆ ಅಂತ ಹೇಳಿದರೆ ನಾವು ಅದಕ್ಕೆ ಖುಷಿ ಪಡಬೇಕು. ಭಾರತ ಅನ್ನುವಂಥದ್ದು ಅದು ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿರುವಂಥ ರಾಷ್ಟ್ರ ಅಲ್ಲ, ಬದಲಾಗಿ
ನಮ್ಮ ಸಮುದಾಯದವನು ಕೂಡ ಆಯ್ಕೆಯಾಗಿ ರಾಜ್ಯಸಭಾದ ಸದಸ್ಯನಾಗಿ ಹೋಗ್ತಾ ಇದ್ದಾನೆ. ಇದು ಜಾತ್ಯತೀತ ರಾಷ್ಟ್ರ ಅನ್ನುವಂಥದ್ದನ್ನು ನಾವು ಖುಷಿ ಪಡಬೇಕು ಹೊರತು ಮುಸ್ಲಿಂ ಸಮುದಾಯದ ವ್ಯಕ್ತಿ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗ್ತಾ ಇದ್ದಾನೆ ಅನ್ನುವಂಥ ಸಂದರ್ಭದಲ್ಲಿ ಯಾವುದೋ ಶತ್ರು ರಾಷ್ಟ್ರ ಒಂದೊತ್ತಿನ ಊಟಕ್ಕೂ ಕೂಡ ಭಿಕ್ಷೆ ಬೇಡ್ತಾ ಇರುವಂತಹ ಕಚಡ ದೇಶದ ಪರವಾಗಿ ಘೋಷಣೆ ಕೂಗುವ ಮಟ್ಟಕ್ಕೆ ಬೆಳೆದಿದ್ದೇವಲ್ವಾ? ಇದಕ್ಕೆ ನಾವು ಏನು ಅನ್ನಬೇಕು? ಆ್ಯಂಡ್ ಈಗ ಉಡುಪಿಯಲ್ಲಿ ಮಾಡಿರುವಂಥ ಘಟನೆ ಸರಿ ಅಂತ ನಾನು ಹೇಳೋದಿಲ್ಲ. ಖಂಡಿತ ವಯಸ್ಸಲ್ಲಿ ಅವರು ಹಿರಿಯರು. ನಮ್ಮ ಮೊನ್ನೆ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ, ಅವರ ವಯಸ್ಸಿನ ಮುಂದೆ ಅಂತಲ್ಲ, ಅವರ ರಾಜಕೀಯ ಅನುಭವದ ಮುಂದೆ ನನ್ನ ವಯಸ್ಸು ಏನೂ ಅಲ್ಲ. ನನ್ನ ವಯಸ್ಸಿಗಿಂತಲೂ ಜಾಸ್ತಿ ಆ ವ್ಯಕ್ತಿಗೆ ರಾಜಕೀಯ ಅನುಭವ ಇದೆ. ನನ್ನ ವಯಸ್ಸಿಗಿಂತಲೂ ಜಾಸ್ತಿ ಹೆಚ್ಚಿನ ರಾಜಕೀಯ ಅನುಭವ ವ್ಯಕ್ತಿಗಿದೆ, ವಯಸ್ಸಲ್ಲ, ರಾಜಕೀಯ ಅನುಭವ ಇದೆ. ಆ ವ್ಯಕ್ತಿಯ ವಯಸ್ಸಿಗೆ ನಾವು ಗೌರವವನ್ನು ಕೊಡ್ತೇವೆ. ಹಲವರು ಅಭಿಪ್ರಾಯವನ್ನು ಹೇಳಿದರು, ಅವರ ವಯಸ್ಸನ್ನು ನೋಡಿ ಮಾತಾಡಿ ಅಂತ. ಖಂಡಿತ ವಯಸ್ಸಿಗೆ ನಮ್ಮ ಮರ್ಯಾದೆ ಇದೆ, ಆದರೆ ಅವರ ಹೇಳಿಕೆಗಳಿಗೆ ಮರ್ಯಾದೆಗಳನ್ನು ಕೊಡೋದಕ್ಕಾಗೋದಿಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯಪ್ಪ, ನಂಗೆ ಗೊತ್ತಿಲ್ಲ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.